ಕೊಲೆ, ಸುಲಿಗೆ, ದರೋಡೆ ಅಪರಾಧ ನಡೆದ ಸಮಯದಲ್ಲಿ ಪೊಲೀಸ್ ಇಲಾಖೆಗೆ ಆರೋಪಿಗಳನ್ನು ಪತ್ತೆ ಹಚ್ಚಲು ಆಧುನಿಕ ತಂತ್ರಜ್ಞಾನಗಳು ಬೇಕೇ ಬೇಕು. ಅದರಲ್ಲೂ ಗ್ರಾಮಾಂತರ ಪ್ರದೇಶಗಳಲ್ಲಿ ಕೆಲವು ಕಡೆ ಆಯಕಟ್ಟಿನ ಜಾಗಗಳಲ್ಲಿ ಇಂತಹ ಘಟನೆಗಳು, ಅಪರಾಧಗಳು ಸಂಭವಿಸಿದಾಗ ಆರೋಪಿಗಳ ಚಲನವಲನಗಳನ್ನು ವೀಕ್ಷಿಸುವುದಕ್ಕೆ ಮತ್ತು ಅವರ ಕೃತ್ಯಗಳನ್ನು ಪತ್ತೆ ಹಚ್ಚೋದಕ್ಕೆ ಆಧುನಿಕ ತಂತ್ರಜ್ಞಾನಗಳಾದ CCTV ಸೇರಿದಂತೆ ಹಲವಾರು ಉಪಕರಣಗಳು ಬೇಕು. ಬ್ರಹ್ಮಾವರದಲ್ಲಿ ಇಂತಹ ಘಟನೆಗಳು ಹೆಚ್ಚುತ್ತಾ ಇವೆ. ಈ ಹಿನ್ನೆಲೆಯಲ್ಲಿ ಕೆಲ ಸಮಯಗಳ ಹಿಂದೆ ಸಾರ್ವಜನಿಕರೇ ಪೇಟೆಯಲ್ಲಿ CCTVಯನ್ನು ಅಳವಡಿಸಿದರು. ಇದೀಗ ಇನ್ನೂ ಹಲವು ಆಯಕಟ್ಟಿನ ಸ್ಥಳಗಳಲ್ಲಿ CCTVಗಳಿಲ್ಲ. ಈ ನಿಟ್ಟಿನಲ್ಲಿ ಅತಿ ಶೀಘ್ರದಲ್ಲೇ ಆಯಕಟ್ಟಿನ ಜಾಗಗಳಲ್ಲಿ CCTV ಅಳವಡಿಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಕ್ಯಾಮ್ರಾದಿಂದ ಅಥವಾ ಅದರಿಂದ ಒಂದು ಎಷ್ಟು ಉಪಯೋಗ ಇದೆ ಅನ್ನೋದಕ್ಕೆ ನಾನು ಒಂದು ಸಣ್ಣ ಉದಾಹರಣೆ ಕೊಡಲಿಕ್ಕೆ ಬಯಸ್ತೇನೆ. ಯಾಕಂತ ಹೇಳಿದರೆ, ನಾವು 2012ರಲ್ಲಿ ಬಾರ್ಕೂರ್ನ ಒಂದು ಕಲ್ಲು ಚಪ್ಪರ ಅನ್ನೋ ಜಂಕ್ಷನ್ನಲ್ಲಿ ಆವಾಗಿನ PSI ಆಗಿರುವಂಥ ಗಿರೀಶ್ರವರು ಬಂದು ರಿಕ್ವೆಸ್ಟ್ ಮಾಡಿದರು, ಒಂದು CC ಕ್ಯಾಮ್ರಾದ 4 ದಿಕ್ಕಿನಲ್ಲಿ ಬರುವ ಹಾಗೆ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಒಂದು ನಮ್ಮಲ್ಲಿ ರಿಕ್ವೆಸ್ಟ್ ಮಾಡಿದರು. ನಾವು ಸಮಾನ ಮನಸ್ಸಿನವರು ಒಂದು 5 ಜನ ಸೇರಿ ಆ ಒಂದು ವ್ಯವಸ್ಥೆಯನ್ನು ಮಾಡಿತ್ತು. ಆವಾಗ ನಮಗೆ 2012ರಲ್ಲಿ 55,000 ರೂಪಾಯಿ ಅದಕ್ಕೆ ನಾವು ಪೇಮೆಂಟ್ ಮಾಡಿದ್ದು. ನಾವು 5 ಜನ ಶೇರ್ ಮಾಡ್ತೀವಿ. ಅದನ್ನು ನಮ್ಮ ಕಲ್ಲು ಚಪ್ಪರದ ಒಂದು ಜಂಕ್ಷನ್ನಲ್ಲಿ ಇರುವಂಥ ಒಂದು ಕಟ್ಟಡಕ್ಕೆ ಅಳವಡಿಸಿದ್ದೇವೆ. ಆ ಅಳವಡಿಸಿದ CC ಕ್ಯಾಮ್ರಾದಲ್ಲಿ ಈ ಹಿಂದೆ ಎಷ್ಟೋ ಏನೇನೋ ಘಟನೆಗಳ ಆದದ್ದನ್ನು ಡಿಪಾರ್ಟ್ಮೆಂಟ್ನವರು ಅದರಿಂದಾಗಿ ಅವರಿಗೆ ಉಪಯೋಗ ಆದದ್ದು ಉಂಟು. ಹಾಗಾಗಿ ನಾನು ಹೇಳುವುದೇನಂತ ಹೇಳಿದರೆ, ಇವತ್ತು ಯಾವುದೇ ಒಂದು ದೊಡ್ಡ ದೊಡ್ಡ ಬೃಹತ್ ಕಟ್ಟಡಗಳು ಅಥವಾ ಒಂದು ಚಿನ್ನದ ಅಂಗಡಿ ಅಥವಾ ಎಲ್ಲಿಯೂ ಒಂದು ಅಂಗಡಿ ಇಲ್ಲದೇ ಇರುವಂಥ ಜಾಗಗಳಲ್ಲಿ ಕೆಲವರಿಗೆ ಏನಾಗ್ತದೆ ಅಂತ ಹೇಳಿದರೆ, ನೋಡಿ, ಅದು ಒಂದು CC ಕ್ಯಾಮ್ರಾ ಹಾಕೋದು ಅಂತ ಹೇಳಿದರೆ ಅದು ಸಣ್ಣ ಖರ್ಚೇನಲ್ಲ.